ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಲಾಸ್ಟ್ ಎಪಿಸೋಡ್ ನಲ್ಲಿ ಕೂಡ ನೋಡಿದ್ರಿ ಎಷ್ಟು ಜನರಿಗೆ ಫೂಲ್ ಮಾಡಿದ್ವಿ ಅಂತ. ಸೊ ನಿನ್ನೆ ಲಾಸ್ಟ್ ಸಂಡೇಯಲ್ಲಿ 2 ಜನರು ಫೂಲ್ ಆಗಿದ್ರು. ಅಂಡ್ ಈ ಸಂಡೇ ಎಪಿಸೋಡ್ ನಲ್ಲಿ ಎಷ್ಟು ಜನ ಫೂಲ್ ಆಗ್ಬೋದು ಅಂತ ನೀವು ಕೂಡ ನೋಡಿ. ಅಂಡ್ ಏನಪ್ಪ ಅಂದ್ರೆ ಕೆಲವೊಂದ್ಸತಿ ಈ ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮದಲ್ಲಿ ಜಾಸ್ತಿಯಾಗಿ ಫೂಲ್ ಮಾಡೋದೇ ಒಂದು ಮೈನ್ ಪಾಯಿಂಟ್ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ತರ ಫೂಲ್ ಮಾಡಬೇಕಾದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆ್ಯಂಡ್ ವಾಟ್ಸಪ್ ಆ್ಯಂಡ್ ವಿತ್ ದ ಡೀಟೇಲ್ಸ್. ಯಾಕಂದರೆ ಕೆಲವೊಂದು ಸತಿ ವಿತೌಟ್ ಡೀಟೇಲ್ಸ್ ನಾವು ಏನು ಕೂಡ ಮಾತಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಯಾವುದೇ ನಂಬರನ್ನು ಕಳಿಸ್ಬೇಕಾದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸಿ. ಯಾಕಂದರೆ ಯಾರು ಎಲ್ಲಿ ವರ್ಕ್ ಮಾಡ್ತಾರೆ, ಏನು ವರ್ಕ್ ಮಾಡ್ತಾರೆ ಆ್ಯಂಡ್ ಸರ್ಟನ್ ಡೇಸಲ್ಲಿ ಏನೆಲ್ಲ ಕೆಲವೊಂದು ಸತಿ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿ ನಾವು ಮಾತಾಡಿದ್ರೆ ತುಂಬ ಚೆನ್ನಾಗಿ ಫುಲ್ ಮಾಡ್ಬೋದು ಅಂತ. ಓಕೆ, ಸೊ ಇದೇ ರೀತಿಯಾಗಿ ಸಪೋರ್ಟ್ ಕೊಡಿ ಈ ಒಂದು ಕಾರ್ಯಕ್ರಮದಲ್ಲಿ. ಯಾಕಂದರೆ ಈ ನಂಬರ್ಗೆ ವಾಟ್ಸಪ್ ನಂಬರ್ ಮಾಡುವಾಗನೇ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಡೀಟೇಲ್ಸ್ ಕೊಡಿ. ಓಕೆ ವೀಕ್ಷಕರೇ, ಆ್ಯಂಡ್ ಇವತ್ತಿನ ಎಪಿಸೋಡ್ನಲ್ಲಿ ಫಸ್ಟ್ ಕಾಲ್ ಯಾರಿಗೆ ಮಾಡೋದಂದರೆ ಸ್ವಾತಿ. ಆ್ಯಂಡ್ ಇವರು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಅಕ್ಷತಾ. ಸೊ ಹಾಗಾಗಿ ಅಕ್ಷತಾ ಅವ್ರು ಹೇಳಿದ್ದಾರೆ ಇವರನ್ನು ಹೇಗಾದರೂ ಮಾಡಿ ಫೂಲ್ ಮಾಡಬೇಕು ಅಂತ. ನೋಡೋಣ ಇವರು ಯಾವ ಥರ ಫೂಲ್ ಆಗ್ತಾರಂತ, ಬನ್ನಿ. ಅಕ್ಷತಾ ಅಲ್ಲ, ಸ್ವಾತಿ ಅಲ್ಲ? HDFC ಬ್ಯಾಂಕ್ ಅಲ್ಲಿ ಇರೋದು ನೀವಲ್ಲ? ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ ನೀವು? ನಂಗೊಂದು ಲೋನ್ ಬೇಕಿತ್ತು. ನಾನು ಪ್ರಕಾಶ್ ಮಾತಾಡೋದು. ಪ್ರಕಾಶ್, ನಾನು ಇವತ್ತು ಬ್ಯಾಂಕ್ಗೆ ಬಂದಿದ್ದೆ ನಿನ್ನೆ ಸಂಜೆ. ನಿಮ್ಮ ನಂಬರ್ ಅವ್ರು ಯಾರೋ ಕೊಟ್ಟಿದ್ರು, ಹೆಂಗಸರು ಯಾರೋ ಅಲ್ಲಿ ಕುತ್ಕೊಂಡಿದ್ರು. ಅಲ್ಲ, ಅವರೇ ಕೊಟ್ಟದ್ದು ನಂಗೆ. ಹೆಂಗ್ಸಿ ನಂಗೆ ಗೊತ್ತಿಲ್ಲ, ನೆನಪಿಲ್ಲ, ಅವ್ರದ್ದು ಗುರುತಿಲ್ಲ ಕೂಡ ಇಲ್ಲ. ಕೊಟ್ರು. ಅದು ಲೋನ್ ಇದು ಸ್ವಲ್ಪ ಕೇಳಲಿಕ್ಕಿತ್ತು. ಗ್ರೂಪ್ ಲೋನಾ ಅದು? ಅಲ್ಲ, ನಂಗೆ ಸೈಕಲ್ ತಗೊಳ್ಲಿಕ್ಕಿತ್ತು. ಅದಕ್ಕೆ ಸೈಕಲ್ ತಗೊಳ್ಲಿಕ್ಕಿತ್ತು, ಲೋನ್ ಬೇಕಿತ್ತು. ಅಲ್ಲ, ಅದ್ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರು ಅವರು. ನಿಮ್ಮ ಹತ್ರ ಮಾತಾಡಿದ್ರೆ ಬೇಗ ಆಗ್ತದಂತೆ ಕೆಲಸ. ನಂಗೆ ಸೈಕಲ್ ತಗೊಳ್ಲಿಕ್ಕೆ ಹರ್ಕ್ಲೆಸ್ ಅರ್ಜೆಂಟ್ ಇತ್ತು. ನೀವೊಂದು ಮನಸ್ಸು ಮಾಡಿ ಅಲ್ಲ. ಓಕೆ, ಫೋನ್ ತೆಗಿತಾರ. ಸೊ ಅದ್ರ ಬಗ್ಗೆ ನೀವು ಕಂಟಿನ್ಯೂ ಮಾಡೋಣ. ಹಲೋ ಹಲೋ ಸ್ವಾತಿ, ಏನ್ ಗೊತ್ತಾ, ನೀವು ಕಟ್ ಮಾಡೋದು ಸರಿಯಾಗಲ್ಲ. ನಾವು ಸುಮ್ಮನೆ ಏನಾದ್ರು ಲೋನ್ ಬಗ್ಗೆ ಕೇಳಿದ್ರೆ ನೀವು ಕಟ್ ಮಾಡುದಾ? ಅಲ್ಲ, ನೀವು ಮಾತಾಡಲ್ಲ. ನಾನು ಹೇಳಿದಲ್ಲ ಪ್ರಕಾಶ್ ಅಂತ. ನಂಗೆ ಗ್ರೂಪ್ ಅಲ್ಲಿ ಸೈಕಲ್ ತಗೊಳ್ಳಿಕ್ಕೆ ಉಂಟು. ಸ್ವಾತಿ ಅವರೇ, ನೀವೆಂತ ಇದು ಅಡ್ರೆಸ್ ಮಾತಾಡುದು ನೀವು? ಒಂದು ಕಸ್ಟಮರ್ ಗಳಿಗೆ ಯಾವ ತರ ಮಾತಾಡ್ಬೇಕು? ಎಂತ ಆಟ ಆಡಿಸಿ? ನಿಮ್ಮನ್ನ ಆಟ ಆಡಿಸಿ ನಂಗೆ ಎಂತ ಲಾಭ ಉಂಟು? ನಾನು ಕೂಡ ಒಂದೇ ಸಾರಿ ಹೇಳುದು, ನಂಗೆ ಸೈಕಲ್ಗೆ ಲೋನ್ ಬೇಕು. ನಾವು ಗ್ರೂಪ್ ಅಲ್ಲಿ ಸೈಕಲ್ ತಗೊಳ್ಳುದು. ಕೊಡ್ತೀರಾ ಇಲ್ವಾ? ಮತ್ತೆಂತ ಯಾವ್ದು ಲಾಟಲ್ಲಿ ಕೊಡ್ತೀರಾ? ಮತ್ತೆ ಹೆಂಗಸರಿಗೆ ಮಾತ್ರ ಕೊಡುದಾ? ಅದೇನು ಹೆಂಗಸರಿಗೆ ಮಾತ್ರ? ನನ್ನ ಹೆಂಡತಿ ಕೂಡ ಸೈಕಲ್ ತೆಗೆದುಕೊಡ್ತೇನೆ. ಹಾಗಾದ್ರೆ ನನ್ನ ಹೆಂಡತಿ ಕೂಡ ಇದ್ದಾಳೆ. ಹೆಂಡತಿ ಹೆಸರು ಸುಜಾತ. ನಂಬರ್ ನಾನು ಹೇಳಲ್ಲ, ನಂಬರ್ ಹೇಳ್ತಾನೆ ನಾನು. ಈಗ ಎಂತ ಗೊತ್ತುಂಟ, ಅವಳಿಗೆ ಅದರ ಬಗ್ಗೆ ನಂಗೆ ಅವ್ರಿಗೆ ಗೊತ್ತಿಲ್ಲ ಮಾತಾಡ್ಲಿಕ್ಕೆ. ಅವರ ಗಂಡ ನಾನಲ್ಲ. ನಂಬರ್ ನಾನು ಕೊಡುದಿಲ್ಲ, ನಂಗೆ ಮಾತಾಡ. ನೀವೆಂತ ನೋಡಿ, ವಿಷಯ ಅಲ್ಲ, ಮ್ಯಾನೇಜರ್ ನಂಗೆ ಬೇಡ, ನಂಗೆ ನಿಮ್ಮ ಹತ್ರನೇ ಮಾತಾಡ್ಲಿಕ್ಕೆ ಉಂಟು. ನೀವು ಈ ತರ ಮಾತಾಡಿದ್ರೆ ಹೇಗೆ? ಹಲೋ
ಹಲೋ. ಓಕೆ, ಸೊ ಕಾಲ್ ಕಟ್ ಆಯಿತು. ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ಬೋದು ಆ್ಯಂಡ್ ಅವ್ರಿಗೆ ಕೂಡ ಜಾಸ್ತಿ ಕನ್ಫ್ಯೂಷನ್ ಆಗ್ಬೋದು. ಯಾಕಂದರೆ ಲೋನ್ ತೆಗಿಬೇಕಾದ್ರೆ ಅವರು ಕಂಪ್ಲೀಟಾಗಿ ಲಾಟ್ಸಲ್ಲಿ ಲೋನ್ ಕೊಡ್ತೇವೆ ಅಂತ ಹೇಳಿದರು. ಬಟ್ ನಾವು ಕೇಳಿರೋದು ಸೈಕಲ್ಗೆ ಲೋನು, ಹಾಗಾಗಿ ಅವ್ರು ಜಾಸ್ತಿ ಕನ್ಫ್ಯೂಷನ್ ಆಗ್ಬೋದು. ಆ್ಯಂಡ್ ಮತ್ತೊಮ್ಮೆ ಕಾಲ್ ಟ್ರೈ ಮಾಡೋಣ. ಹಲೋ. ಓಕೆ, ಸ್ವಾತಿ ಅಲ್ವಾ? ಹೌದು. ಓಕೆ, ಆ್ಯಂಡ್ ಅದೇ ಏನು ಗೊತ್ತಾ, ಸೈಕಲ್ ಲೋನ್ ಬೇಕಿತ್ತು. ಹೌದಾ? ಹೌದು. ನಿಮ್ಗೆ ಅವನು ನೆನ್ಪಿದ? ಯಾವುದು? ನಿಮ್ಗೆ ಅವನು ನೆನ್ಪಿದ? ಓಕೆ, ಸೊ ಸ್ಪಂದನ ಟಿವಿಯಿಂದ ಕಿರಿಕಿರಿ ಮೆಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಕಾರ್ತಿಕ್ ಅಂತ. ಓಕೆ, ಸೊ ಇದೆಲ್ಲ ಮಾಡಿದ್ದು ತಮಾಷೆಗೆ, ಬೇಜಾರಿಲ್ಲ ಅಲ್ವಾ? ಓಕೆ, ಹಾಗಾದ್ರೆ ನಿಮ್ಮ ಬ್ಯಾಂಕಲ್ಲಿ ಸೈಕಲ್ಗೆ ಲೋನ್ ಕೊಡ್ತಾರಾ? ಕೊಡ್ತಾರಾ? ಓಕೆ ಓಕೆ, ಬರ್ತೇವೆ. ಓಕೆ ಓಕೆ ಓಕೆ, ನಿಮ್ಮ ನಂಬರ್ ಕೊಟ್ಟಿರೋದು ಅಕ್ಷತಾ. ಓಕೆ ಓಕೆ, ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಓಕೆ, ಬಾಯ್ 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 ಬಾಯ್. ಸೊ ಇದೇ ರೀತಿಯಾಗಿ ಕಾಲ್ ಮಾಡೋಣ, ಆದರೆ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ. ಓಕೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆ್ಯಂಡ್ ಈಗ ನೆಕ್ಸ್ಟ್ ಯಾರಿಗೂ ಮಾಡೋಣ, ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಈಗ ನೆಕ್ಸ್ಟ್ ಮಾಡೋದು ಶ್ರೇಯಸ್ ಅಂತ. ಸೊ ಶ್ರೇಯಸ್ ಅವರ ಊರು ನಮ್ಮ ತೊಟ್ಟಂ. ಸೊ ಇವರಿಗೆ
ಸ್ವಲ್ಪ ಫೂಲ್ ಮಾಡಬೇಕು ಅಂತ ಹೇಳ್ತಿದ್ರು ನಮ್ಮ ಅಶ್ವಿನ್ ಅವರು. ಸೊ ಅಶ್ವಿನ್ ಅವರು ನಂಬರ್ ಕೊಟ್ಟಿದ್ದಾರೆ ಶ್ರೇಯಸ್ ಅವ್ರಿಗೆ ಫೂಲ್ ಮಾಡಬೇಕು ಅಂತ. ಸೊ ಯಾವ ಥರ ಫೂಲ್ ಮಾಡಬೇಕು ಅಂದರೆ ಹೀಗೆ. ಓಕೆ, ಸೊ ಇನ್ನೊಬ್ಬರ ಹತ್ರ ಮಾತಾಡುವಂಥ ಸಮಯ ಬಂದಿದೆ ಈಗ. ಶ್ರೇಯಸ್ ಅಂತ ಇವರಿಗೆ ಯಾವ ಥರ ಕಾಲ್ ಮಾತಾಡಿ ನಂತರ ಫೂಲ್ ಮಾಡಬೇಕು ಅಂತ ಈಗ ಗೊತ್ತಾಗುತ್ತೆ. ಹಲೋ 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 ಶ್ರೇಯಸ್, ಓಲೆ ಓಲೆ ಐತೆ ಏನೇ ಸುಲ್ ಬಾತೇರು ಯಾನಿತ್ತ ತುಯ್ಯ ಅದು ಯಾನಿತ್ತ ತುಯ್ಯ ಒಂಜಿ ಬೈಕ್ ಇಡ್ಬೋಂತ ಮಾರ ಅದವೇ ಏರೋ ಪೊಣ್ಣಿತ್ತೇರು ಮಾರ ಪಿರಾಡು ಏರೋ ಹಾ ಬಗ ಎಂಜಲ್ಲ ಅದೇ ಡ್ಯೂಟ್ ಬೋಂದಿತ್ತದ ನಿಕ್ಕು ಯಾರು ಎದುರು ಬೋಂಡೆಲ್ಲ ಪಾಸ್ ಆದ್ರೆ ಗೊತ್ತಾಗ್ಜತ್ತ ಮಾರ ನಿಕ್ಕೆ. ಬ್ಲಾಕ್ ಅಂಡ್ ವೈಟ್ ಗಾಡಿ ಹೊಸತ್ ಸೂಪರ್ ಉಂಟು ಮಾರ ಗಾಡಿ ಅಡ್ಡೆ ಆಲ್ಟ್ರೇಟ್ ಮಲ್ದ ಅತ್ತೆ ಶ್ರೇಯಸ್ ಆವಲಿ ಎನ್ನೊಂದು ಯಾನ್ ಎದುರು ಪೋಯಿನ ಗುರ್ತಾಯ್ಜದ ನಿಕ್ಕೆ ಈತ ಏರ್ ಬಂದು ಕೇಳೊಂದಿಲ್ಲ ಮಾರ ಯಾನ್ ಏತ್ ಹೆಲ್ಪ್ ಮಲ್ದೆ ನಿಕ್ ಮೊರಣ ಆಯ್ತು 3,000 ರೂಪಾಯಿಗೆ ತೊಂಡ ಆಯ್ತಾ ಪಿರೋದು ಸುದ್ದಿ ಕೊರ್ಪಿನ ಬಿಡು ಮಲ್ಲೇಜಾ ಅತ್ತೆ ಶ್ರೇಯಸ್ ಇಂಚ ಪಾತ್ರ ಬಲ್ಲಿ ಗೊತ್ತಾಣದ ಅತ್ತೆ ಒಬ್ರ ಸೈಡ್ ಶ್ರೇಯಸ್ ಎಂಕಿ ಒಂಜಿ ಪಂತಿನೆಜ್ಜಿ ಮದ್ಮೆ ಫಿಕ್ಸ್ ಆತಂಡೆ ಒಬ್ರ ದಾಲ ಪಂತಿನೆಜ್ಜಿ ಮಾರಿ ಕುಡ್ಲದ ಪೊಣ್ಣನುಂಟು ಓ ಒಂದು ಬರ ಮ್ಯಾಟ್ರ್ ನಿಕ್ಕಲ್ ಕುಲ್ಲೊಂದು ಪೋರ ಗಮ್ಮದ ಬಿಡದ ಅವೇ ಪಾರ್ಸೆಲ್ ಅಲೆಗೆನಾ ಅಂದತ ಶ್ರೇಯಸ್ ಏನೇ ಈತು ಮಲ್ಪರ ಬಲ್ಲಿ ಬಕ್ಕ ಎಂಚೊಲ್ಲ ಯಾನ ಏಪಲ ತಿಕ್ಕೊಂದು ಕಾಡೆಲ್ಲ ತಿಕ್ಕಿಯೇ ಅದ ಯಾನ್ಲ ಸೌಖ್ಯ ಈಲ ಸೌಖ್ಯ ಉಲ್ಲ ಅಂತ ಗೊತ್ತಾವು ಅತ್ಯ ಅಪ್ರ ಸೈಡ್ ಮೋಲೆಂಚಿನ ಸೈದ್ನಾ ಏನೇ ಅಲ್ಲಿತ್ತ ಜೀವ ಅವ್ರದ್ ಬಗ್ಗೆ ಎಂಜಿನಾಡಿ ಅವ್ರದ್ ಬಗ್ಗೆ ಎತ್ತಾಣ ಶ್ರೇಯಸ್ ಏ ಮೋಲೆಂಚಲ್ಲ ಹಾ ಸಾರಿ ಪ್ರಕೃತಿ ದುಂಬು ಕರೆಕ್ಟ್ ಶ್ರೇಯಸ್ ಬಗ ಎಂಚ ಬಗ ವಿಶೇಷದಲ್ಲುಂಡಾ ಆ ಮಾರ ಏ ಪನ್ ಏರ್ನ ಹಾ ಹಲೋ ಅದೇ ಒಂಜಿ ಕುಡ್ಲದ ಪೊಣ್ಣನ್ ಮದ್ಮೆ ಹ್ಯಾಂಪನ ಇದ್ದ ಮಾರ ಕಡೆ ಕಾಣಲ್ಲ ಯಾನ್ ಏರಾಂಡಲ್ಲ ಮಲ್ಲೇಜ್ ಮಾರ ನಿಕ್ಕದ ಈ ಪಾತ್ರನ ಆಯ್ತು ಯಾನ ಅಂತ ನಿಕ್ ಕಾಲ್ ಮಾಡ್ತೀನಿ ಈ ಪಾತ್ರ ಕರೆನ್ಸಿ ಎನ್ನದ ಖರ್ಚಾಪಿನಿ ಅತ್ತ ಪಾರ ಯಾನ್ ಈತ್ ಪಾತಿರ್ದು ಎನ್ನ ಪುದರ್ ನೆನಪಿಜ್ಜಿ ಬಂಡ ನಿಕ್ ಇವನ್ ಮಲ್ಲ ಜನ ಏನತ್ತ ಮಾರೆ ಏರೆ ಇತ್ತ ಗೊತ್ತೇನೆ ನಿಕ್ ಬಗ ಎಂಚಲ್ಲ ಬಗ ಎಂಚಲ್ಲ ಅತಿತ್ತ ಗೊತ್ತೇನೋ ಗುರು ಒಂದು ಬಗ ಎಂಚಲ್ಲ ಶ್ರೇಯಸ್ ಬನ್ನ ಬಗ ಶ್ರೇಯ ಖಾಲಿ ತೆಲ್ಪೋನ ಅಂತ ಪಾತಿರ ಎನ್ನ ಕರೆನ್ಸಿ ಖಾಲಿ ಅಪ್ನತ ಮರ ಮುಲು ಅತ್ತೆ ಇತ್ತ ಬಸ್ ತಕ್ಕರೆ ಪೋಪನ ಇಜ್ಜ ಬಕೇನ ಸ್ಕೂಟರ್ ತೆಕ್ಕೋನ ಅವಲ ಎಡ್ಡೆ ಬೇಲೆ ಅವು ಕರೆಕ್ಟ್ ಇತ ಈ ಕುಡ್ಲದ ಬಸ್ ತೆಕ್ಕರೆ ಬೋದು ಕುಡ್ಲಡೊಂಜಿ ಲವ್ ಆಯ್ನದ ಏರ್ ಬನ್ನಿ ಹೆಂಗ್ ಗೊತ್ತು ಮಾರ ಅತ್ತಿತ್ತ ಗುರು ಒಂದು ಬಂಡ ಮಾರಿ ಅಂಚನ ಗುರುನ ಮೆಗ್ಗೆ ರಮೇಶಿ ತೊಟ್ಟಮ್ನೇ ಗೊತ್ತಾಂಡ ಹಾ ಬಕೇನ ಯಾನ್ ಅವೇ ಬನ್ನಿ ಈ ಒಂಜಿ ಮಾರ ಈತ್ ಪೊಡ್ತು ಬೋಡೋಣ ಮಾರ
ಏನೋ ವಾಯ್ಸ್ ಲಂಜ್ ಕೊಡ್ತಾ ಜನಕ್ಕೆ ಯಾಕೆ ಸತ್ತಲ್ಲ ನಿನ್ ಗುರುನ ವಾಯ್ಸ್ ಕೇಳಿಲ್ಲ ಕಾಣು ಆತ ಅಂಚೆ ಅಂಚೆ ಅತ್ತೆ ಅತ್ತಿ ಕೆಲವೊಬ್ರು ಈ ಫೇಸ್ಬುಕ್ ಒಂಜಿ ಬ್ರೇಕಪ್ ಆಯ್ಬೇಕು ಒಂಜಿ ಸಾಹಿತ್ಯ ಬರೋ ಬರಿಪತ ಏತು ಬ್ರೇಕಪ್ ಅದು ಮರ ಕೆಲವು ಸತಿ ಇತ್ತು ಅವು ಮೂರನೇ ಟೈಮ್ ಲಕ್ಷ ಮಾರಿ ಅವು ಒಂದೊಂದು ಯೋಚನೆ ಮಾಡ್ತದೆ ಪೂರ ಪಾಡು ಅಂಚೆನೆ ಒಂಜೊಂಜೊಂಜೊಂಜೊ ಯೋಚನೆ ಮಲ್ತು ಲವ್ ಮಲ್ತು ಒಂಜೊಂಜೊಂಜೊ ಯೋಚನೆ ಮಲ್ತು ಸಾಹಿತ್ಯ ಬರಿಪಿನ ಅದ ಅಂಚ ಅಂಚ ಮಲ್ಲೇಜಿ ಆ ಏರಿ ಇತ್ತೆ ನಿನ್ನನಾ ಯಾನ್ ಮುಲ್ಪೆ ನಿನ್ನ ಕರೋಳಿದ್ದ ಅಲ್ಪ ಪಾಸ್ ಆಯ್ನದು ಇನ್ನೇನು ಗೊತ್ತಾಡ ಸ್ವಲ್ಪ ಪಿಪಿ ಸ್ವಲ್ಪ ಬರ್ತೀನಿ ಈ ಕರೋಳಿ 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 ಬತ್ತು ಬಯತ ಮಾರ ಅಂದ ಅಂಚ ನೀಯತ್ತ ಮಾರ ಈಯತ್ತ ಸಾಯ್ತು ಬೋರೆ ಸಯ್ಯಡಂಚಿ ಮಲ್ಲೇಜ್ ಈ ನಿತ್ಯ ಒಂದು ಓಟಿ ಗೊತ್ತಂದ ಟಿಪಿಸಿ ರೋಡ್ ಅದು ವೇಗ ಟ್ರಾನ್ಸ್ಪೋರ್ಟ್ ಅಡೆ ಹೋದ ಪಾರ್ಸಲ್ ಬಾರ್ದು ತಿಂಗಾರೆ ಏರೆತ್ತು ಸೇರೆ ನಂಚೆ ನಿನ್ನ ನಿನ್ನಡ ಪಾತ್ರೆಡು ಪನ್ಪಿನ ಒಂಜಿ ಭಾಗ್ಯ ಎತ್ತನ ಅಂದ್ ಈ ಅಂದ ಪಂಡ ಈ ಉಂಡತ ಈ ಗಮ್ಮತ್ತುಂಡು ಯಾನತ್ತ ಕಾಲ್ ಮಾಡ್ತೀನಿ ಅಂಚದಿ ಬಾರಿ ಮುಂದೆಟ್ ಪಾತ್ರ ಅದ ಅಂಚ ಈ ಒಂಜಿ ಬಾರಿ ಇತ್ತು ಕುಡ್ಲದ ಕುಡ್ಲದೇನಾಂಡೆ ಪಕ್ಕಡೆ ದೇವರಾಜ ಅದೇ ತುಲ ಈತ್ ಲವ್ ಮಲ್ತದ ನಕಲೆಗ್ಲ ಅಂಚನೆ ಫನ್ನಿ ಅಂದ ಭಯಂಕರ ಅತಿತೆ ಪಾಪ ಆತ್ ಒಂಜಿ 15 ಜನ ಐತೆ ಬ್ರೇಕಪ್ ಆತ್ನತ ಅಕಲ್ನ ಬಾಳಿಗೆ ಏರಿತ್ತೆ ಏರ್ ಬಾಳ್ ಕೊರ್ಪಿನೇರಿ ಈ ಪೂರ ಲಗಡಿಗೆ ಐತ ಪುಡು ಸೈಯಾಡ್ ಈಯೇ ಬಗೇರು ಐತೆ ಏನಲ್ಪ ಹೆಂಗ್ ಗೊತ್ತು ಐತೆ ಮೇನ್ ಅದೈತೆ ಶ್ರೇಯಸ್ ಐತೆ ಕಾಲೇಜ್ ಪುದರ್ ಪೂರ ಪುಣ್ಯನ ಬಾಳ್ ಹಾಳ್ ಮಲ್ದೆ ಐತೆ ಕುಡಂಜಿ ಮದ್ಮೆ ಒಂದಿಲ್ಲ ಅಲ್ಲ ಆ ಪುಣ್ಣಲ್ಲ ಬಾಳ್ ಪೋಂದು ಪನ್ಪೇರ್ ಕೆಲವೇರು ಮದ್ಮೆ ತೋಜ ನೀನು ತೋಜ ಮಾರ ಈ ಲೋಕೊಡಿ ಉರಿ ಹಾಪಿನಿ ಮದ್ಮೆ ಅಂದೆ ಶ್ರೇಯಸ್ ಅತ್ತೆ ಅಂಚ ಅತ್ಯಾ ಮದ್ಮೆ ಆಗ್ಬೇಕು ಏನ ಅಲ್ಪ ಮಾರ ಜೀವನ ನಡಪುಣ ನಡಪ ಅತ್ಯಾ ಆಯ್ತಾ ಡೀಸೆಂಟ್ ಆತ ಗೊತ್ತ ಮಲ್ಲ ಜೀತ ಕುಡಿನ ಸ್ಟೇಟಸ್ ಬರೋಂದತ್ತ ಬ್ರೇಕಪ್ ದ ನೀನು ಕುಡ್ಲದಲ್ಲಿ ನಾನು ಉಡುಪಿಯಲ್ಲಿ ನಡುವಲ್ಲಿ ತೀರಾ ಅತ್ತ ಶ್ರೇಯಸ್ ಓಕೆ ಆನಂದ್ ಎಲ್ಲ ಮದ್ಮೆ ಲೆಪ್ಪೋತ ಖಂಡಿತ ಆತ ಗ್ಯಾರಂಟಿ ಆತ ಏನ ಇಲ್ಲ ಬರ್ತದೆ ಇನ್ವಿಟೇಷನ್ ಕೊರ್ಪನಾ ನಾನು ಏರೇ ಗೊತ್ತು ಏತ್ ಸಮಯ ಅತ್ ಎನ್ನೊಂದು ನೆನಪಾಪ ಜೊತೆ ಅವ್ ಸೈ ಹೇಳ್ಬಿಡು ಏನಾಯ್ತು ಗುರು ನಣ್ಣೆ ಮೆಗ್ಗೆ ಮಾಮು ಪೂರಗೆ ಎತ್ತೈ ಸೈಯಟ್ ಅದ್ ಎನ್ನ ಪುದರಾಣ ನೆನಪುಂಡ ನಿಕ್ಕೆ ಯಪ್ಪೋ ಅಂಜನೆ ಪಾತ್ರನ ಪೂರ ವೇಸ್ಟ್ ಮಾರ ಏನ ಏನ ಮುಂದೆ ಲಾಸ್ಟ್ ಪುದರ್ ಸೈಯಡ್ ಯಾನ್ ಕಾರ್ತಿಕ್ ಪಾತೇರ್ನು ಶ್ರೇಯಸ್ ಕಾರ್ತಿಕ್ ಪಾತೇರ್ ಅಂದ್ರಲ್ಲ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡ್ದು ಓಕೆ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡ್ದು ಕಾಲ್ ಮಾಡ್ತಂದ್ರಲ್ಲ ಶ್ರೇಯಸ್ ಇರ್ನ ನಂಬರ್ ನಮ್ಮ ಅಶ್ವಿನ್ ಕುಮಾರ್ ಕೊರ್ನಿ
ಓಕೆ ಸೊ ಇತ್ತು ಮಾತ ಪಾತೆರ್ನಿ ಖಾಲಿ ತಮಾಷೆಗೋಸ್ಕರ ನಮ್ಮ ಶ್ರೇಯಸ್ ಲೈವ್ ಚಾನಲ್ ಲೈವ್ ಒಂದುಂಡು. ಹಲೋ ಹಲೋ ಶ್ರೇಯಸ್ ಈತ್ ಪೂರ ಮಲ್ತೀನಿ ತಮಾಷೆಗೋಸ್ಕರ ಅವಾ ಬಾರಿ ಖುಷಿ ಅಂಡಿರಡ ಪಾತೆರ್ದು ಇರ್ನ ನಂಬರ್ ಅಶ್ವಿನ್ ಕುಮಾರ್ ಕೊರಿಯರ್ ಇರ್ನ ಕ್ಲೋಸ್ ಫ್ರೆಂಡ್. ಓಕೆ ಸೊ ಇರ್ನ ಫ್ರೆಂಡ್ಸ್ ನಕಲ್ನ ನಂಬರ್ ಮಿನಿ ಇರೆಗ್ ಸೆಂಡ್ ಮಲ್ಪರೆ ಎಷ್ಟ ಇತ್ತನ ವಾಟ್ಸ್ಆಪ್ ಗೆ ಸೆಂಡ್ ಮಲ್ಪಲೆ ಒಂಜಿ ನಂಬರ್ ಉಂಡು ನಮ್ಮ ಡಿಸ್ಪ್ಲೇಡ್. ಸೊ ಇರ್ನ ಫ್ರೆಂಡ್ಸ್ ಗೆಲ್ಲ ಯಾನ್ ಫುಲ್ ಮಲ್ಪ ಇಂಚೆನವೇ. ಓಕೆ ವಿತ್ ಡೆಸಿಗ್ನೇಷನ್. ಓಕೆ ಬಾಯ್ ಆಲ್ ದ ಬೆಸ್ಟ್. ಇರ್ನ ಮದ್ಮೆಗ್ಲ. ಓಕೆ ಓಕೆ ಬಾಯ್ 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 ಬಾಯ್. ಓಕೆ ಸೂಪರ್. ಅಂಡ್ ಶ್ರೇಯಸ್ ಅವರಿಗೆ ಈಗ ಒಂದು 2-3 ತಿಂಗಳೊಳಗೆ ಮದುವೆ ಇರ್ಬೋದು ಪಾಪ. ನಾವೆಲ್ಲ ಹೇಳಿದ್ದು ಸುಮ್ಮನೆ ಹೇಳಿದ್ದು, ನಾವು ಮಾತಾಡಿದ್ದು ಅಂಡ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ಲಿಂಕ್ ಮಾಡ್ಕೊಂಡು ಮಾತಾಡಿದ್ವಿ ಅಂಡ್ ಟಾಪ್ ಸೂಪರ್ ಆಗಿ ಮಾತಾಡಿದ್ರು. ಯಾರಿಗೋ ಒಂದು ಪಾರ್ಸೆಲ್ ತೊಗೊಂಡೋದ್ರಂತೆ, ಅದು ಯಾರಿಗಂತ ಗೊತ್ತಾಗ್ಲಿಲ್ಲ, ಅದೊಂದು ಪ್ರಶ್ನೆ ಮಾರ್ಕ್ ಇತ್ತಲ್ಲಿ. ಓಕೆ ಸೊ ಇದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಫೂಲ್ ಮಾಡ್ಲಿಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕಾಗಿದ್ರೆ, ಯಾಕಂದರೆ ವಿತೌಟ್ ಡೀಟೇಲ್ಸ್ ನಾವು ಮಾತಾಡ್ಲಿಕ್ಕಾಗಲ್ಲ. ಸೊ ಏನು ವರ್ಕ್ ಮಾಡ್ತಾರೆ ಅವರು, ಯಾವ ಥರ ಡೆಸಿಗ್ನೇಷನ್ ಇದೆ, ಸೊ ಎಲ್ಲಿ ವರ್ಕ್ ಮಾಡ್ತಾರೆ, ಇದೆಲ್ಲ ಕಂಪ್ಲೀಟಾಗಿ ಲಿಂಕ್ ಮಾತಾಡ್ತಾ ಹೋಗ್ಬೋದು. ಸೊ ತುಂಬ ಖುಷಿ ಆಯ್ತು ಇವ್ರ ಹತ್ರ, ಶ್ರೇಯಸ್ ಅವ್ರ ಹತ್ರ ಮಾತಾಡಿದ್ರೆ. ಯಾಕಂದರೆ ತುಂಬ ಡೀಟೇಲ್ ಆಗಿ ಹೇಳಿದರು, ಲವ್ ಬ್ರೇಕಪ್ ಆಯಿತು, ಅದಾಯಿತು ಇದಾಯಿತು ಅಂತ. ಇದೇ ರೀತಿಯಾಗಿ ಮಾತಾಡ್ಕೊಂಡು ಹೋಗೋಣ. ಓಕೆ ವೀಕ್ಷಕರೇ, ಸೊ ಇವತ್ತು ನೋಡಿದ್ರಲ್ವಾ ಇಬ್ಬರನ್ನ ನಾವು ಫೂಲ್ ಮಾಡಿದ್ವಿ. ಸೊ ಇದೇ ರೀತಿಯಾಗಿ ಪ್ರತಿ ಸಂಡೇ ಕೂಡ ಯಾರಿಗಾದರೂ ನಾವು ಫೂಲ್ ಮಾಡ್ತಾ ಇರ್ತೀವಿ. ಸೊ ಕಿರಿಕಿರಿ ಮಸ್ಕಿರಿಯ ಒಂದು ಮೇನ್ ಪಾಯಿಂಟ್ ಅಪ್ ಏನಂದರೆ, ಈ ಕೆಲವೊಂದು ಸತಿ ಫೂಲ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಆ್ಯಂಡ್ ಕೆಲವರಿಗೆ. ಆ್ಯಂಡ್ ಆ ಆಸೆಯನ್ನು ಯಾವ ಥರ ಉಪಯೋಗಿಸ್ಬೇಕಂದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ರೆಂಡ್ಸ್ ಅವ್ರದ್ದು ನಂಬರ್ ಕಳಿಸಿ. ಸೊ ಇದೇ ರೀತಿಯಾಗಿ ಫೂಲ್ ಮಾಡ್ತೇವೆ. ಸೊ ಈ ಒಂದು ಹೊಸತ್ತು ಕಾರ್ಯಕ್ರಮ, ಈ ಒಂದು ಹೊಸ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ನಿಮಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ಬೋದು. ಸೊ ಇದರ ಜೊತೆ ಸ್ವಲ್ಪ ಟೆನ್ಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.